ಉಜಿರೆಯ ಸಂತ ಆಂಥೋನಿ ಚರ್ಚ್ ಅಧೀನದ ವೆಲಂಕಣಿ ವಾಳೆಯಲ್ಲಿ ವಾಸಿಸುತ್ತಿರುವ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಕ್ಕೆ ದಾನಿಗಳ ನೆರವಿನಿಂದ ಸುಮಾರು 9 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ನೂತನ ಮನೆಯನ್ನ ಭಾನುವಾರ ಆಶೀರ್ವದಿಸಿ ಹಸ್ತಾಂತರಿಸಲಾಯಿತು. ನಿಡಿಗಲ್ ಆದರ್ಶ ನಗರದ ಉಷಾ ವಿಜಯ್ ಬರ್ಬೋಜ ಅವರ ಕುಟುಂಬ ಈ ಯೋಜನೆಯ ಫಲಾನುಭವಿಗಳಾಗಿದ್ದು, ವಂದನೀಯ ಧರ್ಮಗುರು ಅಬೆಲ್ ಲೋಬೋ ಅವರು ನೂತನ ಮನೆಯನ್ನ ಆಶೀರ್ವದಿಸಿ ಕುಟುಂಬಕ್ಕೆ ಹಸ್ತಾಂತರಿಸಿದ್ರು. ಈ ಮನೆ ನಿರ್ಮಾಣ ಯೋಜನೆಗೆ ಪುತ್ತೂರಿನ ಮೈಕಲ್ ಡಿಸೋಜ, ಹ್ಯುಮ್ಯಾನಿಟಿ ಟ್ರಸ್ಟ್ ಬೆಳ್ಮನ್, ಸಿಒಡಿಪಿ, ಮಂಗಳೂರು ಧರ್ಮ ಕೇಂದ್ರ, ಕೊಂಕಣ್ ಬೆಲ್ಸ್ ದುಬಾಯಿ ಹಾಗೂ ಹೊಸಬೆಳಕು ಇಸ್ರೇಲ್ ಪ್ರಮುಖ ದಾನಿಗಳಾಗಿ ಸಹಕಾರ ನೀಡಿದ್ರು. ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಫರ್ನಾಂಡಿಸ್ ಹಳ್ಳಿಮನೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ವೆಲಂಕಣಿ ವಾಳೆಯ ಗುರಿಕಾರರಾದ ಆಂಥೋನಿ ಫರ್ನಾಂಡಿಸ್, ಮಾಜಿ ಕಲ್ಮಂಜ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಧರ ಎಂ, ವೆಲಂಕಣಿ ವಾಳೆಯ ಪ್ರತಿನಿಧಿ ಡಾ ವಿಶಾಲ್ ಪಿಂಟೋ, ಪಾಲನಾ ಮಂಡಳಿಯ ಉಪಾಧ್ಯಕ್ಷ ಪ್ರವೀಣ್ ವಿಜಯ್ ಡಿಸೋಜ, ಕಾರ್ಯದರ್ಶಿ ಮರ್ಲಿನ್ ಡಿಸೋಜ, ಪಾಲನಾ ಆಯೋಗದ ಸಂಯೋಜಕ ವೆಲೇರಿಯನ್ ಪಿಂಟೋ ಹಾಗೂ ಎಸ್ಸಿಸಿ ಘಟಕದ ಸಂಯೋಜಕಿ ಲಿಡಿಯಾ ರೋಡ್ರಿಗಸ್ ಉಪಸ್ಥಿತರಿದ್ದರು. ಯೋಜನೆಯ ಮೇಲ್ವಿಚಾರಣೆ ಮತ್ತು ಯಶಸ್ವಿ ಅನುಷ್ಠಾನಕ್ಕಾಗಿ ಗುರಿಕಾರರಾದ ಆಂಥೋನಿ ಫರ್ನಾಂಡಿಸ್ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಭೋಜನ ವ್ಯವಸ್ಥೆಗೆ ಎಸ್ಎ ಆಯಿಲ್ ಮಿಲ್ ಮಾಲೀಕರು ಪ್ರಾಯೋಜಕತ್ವ ನೀಡಿದ್ದು, ವೆಲಂಕಣಿ ಕ್ಯಾಟರರ್ಸ್ನ ಮಾಲೀಕ ಲ್ಯಾನ್ಸಿ ಮೋನಿಸ್ ಧ್ವನಿವರ್ಧಕ ವ್ಯವಸ್ಥೆಯನ್ನ ಉಚಿತವಾಗಿ ಒದಗಿಸಿದ್ರು. ಸ್ಥಳೀಯ ನೆರೆಹೊರೆಯವರ ಸಹಕಾರವು ಕಾರ್ಯಕ್ರಮದ ಯಶಸ್ಸಿಗೆ ನೆರವಾಯಿತು. ಇನ್ನು ಸಂತ ಆಂಥೋನಿ ಚರ್ಚ್ನ ಆರ್ಥಿಕ ಸಮಿತಿ ಸದಸ್ಯರು, ವಿವಿಧ ವಾಳೆಗಳ ಗುರಿಕಾರರು, ವೆಲಂಕಣಿ ವಾಳೆಯ ಕುಟುಂಬಸ್ಥರು ಹಾಗೂ ಅನೇಕ ದಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಜೋರಾದ ಚಪ್ಪಾಳೆ. ಗೌರವ ಸ್ವೀಕರಿಸುತ್ತಿರುವ ಶ್ರೀ ಆಂಟನಿ ಫರ್ನಾಂಡಿಸ್ ಇವರಿಗೆ